ಓಂ ಶ್ರೀ ಆಂಜನೇಯ ದೇವಸ್ಥಾನ ನಿರ್ಮಾಣ ಸಮಿತಿ ವಿಜಯನಗರ ಪರಂಗಿಪೇಟೆ ಇದರ ವತಿಯಿಂದ ನಿರ್ಮಾಣಗೊಳ್ಳಲಿರುವ ಓಂ ಶ್ರೀ ಆಂಜನೇಯ ದೇವಸ್ಥಾನದ ವಿಜ್ಞಾಪನಾ ಪತ್ರಿಕೆ ಹಾಗೂ ಶಿಲಾನ್ಯಾಸದ ಆಮಂತ್ರಣ ಪತ್ರಿಕೆ ಬಿಡುಗಡೆ ಸಮಾರಂಭ ಪರಂಗಿಪೇಟೆಯಲ್ಲಿ ನಡೆಯಿತು. ಉದ್ಯಮಿ ಪುರುಷೋತ್ತಮ ಶೆಟ್ಟಿ ನುಡಿಯಲಾಗುತ್ತು ವಿಜ್ಞಾಪನಾ ಪತ್ರಿಕೆ ಹಾಗೂ ಶಿಲಾನ್ಯಾಸ ಆಮಂತ್ರಣ ಪತ್ರಿಕೆಯನ್ನ ಬಿಡುಗಡೆಗೊಳಿಸಿದರು. ಈ ಸಂದರ್ಭದಲ್ಲಿ ಅವರು ಮಾತನಾಡಿ, ದೇವಸ್ಥಾನ ನಿರ್ಮಾಣ ಕಾರ್ಯದಲ್ಲಿ ಎಲ್ಲರೂ ತಮ್ಮನ್ನ ತಾವು ತೊಡಗಿಸಿಕೊಳ್ಳಬೇಕು. ಇದು ದೇವರ ಪ್ರೇರಣೆಯಂತೆ ನಮ್ಮ ಜೀವಿತಾವಧಿಯಲ್ಲಿ ಸಿಕ್ಕಿರುವ ಅವಕಾಶವೆಂದು ಭಾವಿಸಿ ದೇವತಾ ಕಾರ್ಯದಲ್ಲಿ ತೊಡಗಿಸಿಕೊಳ್ಳಬೇಕು ಎಂದರು. ದಾಲ ಕಮ್ಮಿ ಅಪ್ಪುಜಿ ನೆನತ್ತಲೆಕೊಂಡು ನಮ್ಮ ನಿಖಿಲ್ ಎಂಚ ವಿಮೇಶನ್ ಎಂಚ ನೆನತ್ತಾರ ಐತಿಲ ಬೇಕನೆ ನಮ್ಮ ಕೆಲಸ ಹಾಕೊಂಡು ಐತಿ ನಮ್ಮ ಎಂಕ್ಲೆ ಬೆಂಚಿನ ಸಾಕಾರ ಅವಡು ಐನು ಪೂರ ಮಲ್ಪೇರ ತಯಾರು ಉಮೇಶನ್ನ ಎಂಚಿನ ಟೈಮ್ ಬಲ್ಲಿ ಏರಡೆ ಕೊಯರೆತ್ತಿನ ದಾಲ ಕೊಯರೆತ್ತಿನಲ್ಲ ಯಾಲ ಉಮೇಶನ್ ನಿಖಲೊಟ್ಟಿಗೆ ಯಾರು ಸೇರೋದು ಅಂಚೆ ನಿಖಲ್ ನಮ್ಮ ಈ ಶಿಲಾನ್ಯಾಸ ಕೆಲಸ ಆಯ್ನಾತ್ ಬೇಕಾವಡು ಮಂದಿರ ಆಯ್ನಾತ್ ಬೇಕಾವಡು ಆಯ್ನಾತ್ ಎಡ್ಡೆ ರೀತಿ ಈ ಕಾರ್ಯಕ್ರಮ ನಡಪಡು ಬಂದದು ಯಾನ ದೇವರ ಕೈ ಮುಗಿದು. ವೇದಿಕೆಯಲ್ಲಿ ಸಮಿತಿಯ ಗೌರವಾಧ್ಯಕ್ಷ ಸುಜೀರುಗುತ್ತು ಐತಪ್ಪ ಆಳ್ವ, ದೇವಸ್ಯ ಪ್ರಕಾಶ್ ಚಂದ್ರ ರೈ, ಜಿಲ್ಲಾ ಪಂಚಾಯಿತಿ ಸದಸ್ಯ ರವೀಂದ್ರ ಕಂಬಳಿ, ಕಾರ್ಯಾಧ್ಯಕ್ಷರಾದ ಕಾಂತಪ್ಪ ಶೆಟ್ಟಿ ಮಹಾಬಲ ಕೊಟ್ಟಾರಿ ಮುನ್ನೂರು, ಮಾಜಿಲಾ ರಾಮದಾಸ ಕೊಟ್ಯಾನ್, ಕಂಪ ಸದಾನಂದ ಆಳ್ವ, ಸುಂದರ ಶೆಟ್ಟಿ ಕಲ್ಲತಡಮೆ ಮೊದಲಾದವರು ಉಪಸ್ಥಿತರಿದ್ದರು.